ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇದು ವಾರ್ತೆದಿವರ ಅಕ್ಟೋಬರ್ 21 ಮುಟ ಕರ್ನಾಟಕದೊರ್ಮೆಡ್ ಭಾರೀ ಬರ್ಸ ಬರ್ಪುನ ಸಾಧ್ಯತೆ ಉಂಡೊಂದು ಭಾರತೀಯ ಹವಾಮಾನ ಇಲಾಖೆ ದುಂಬತ್ತ ಸೂಚನೆ ಕೊಡ್ತುಂಡು. ದಕ್ಷಿಣ ಕನ್ನಡ, ಉಡುಪಿ ಬೊಕ್ಕ ಕಾಸರಗೋಡು ಜಿಲ್ಲೆಲೆಡು ಆರೆಂಜ್ ಅಲರ್ಟ್ ಘೋಷಣೆ ಮಲ್ದೇರು. ಭಾರತೀಯ ಹವಾಮಾನ ಇಲಾಖೆ ದುಂಬತ್ತ ಸೂಚನೆ ಕೊರ್ನಂಚ ಕರ್ನಾಟಕದೊರ್ಮೆಡ್ 21 ಮುಟ ಭಾರೀ ಬರ್ಸ ಬರೆಯರೈತದು. ದಕ್ಷಿಣ ಕನ್ನಡ, ಉಡುಪಿ ಬೊಕ್ಕ ಕಾಸರಗೋಡು ಜಿಲ್ಲೆಲೆಡ್ ಆರೆಂಜ್ ಅಲರ್ಟ್ ಸಾರ್ದೇರು. ಬರ್ಸದ ಒಟ್ಟುಗು ಗಂಟೆಗೆ 55 ಕಿಲೋಮೀಟರ್ ರಭಸದ ಬಲವಾಯಿನ ಗಾಳಿ ಬೀಜುನ ಸಾಧ್ಯತೆ ಉಪ್ಪುನೇರ್ದವರ ಅಕ್ಟೋಬರ್ 23 ಮುಟ ಮೀನುಗಾರರು ಕಡಲಿಗೆ ಜಪ್ಪಂದಿನಂಚ ಹವಾಮಾನ ಇಲಾಖೆ ಜಾಗ್ರತೆ ಪಂತಂಡು. ರಾಜಧಾನಿ ಬೆಂಗಳೂರು ಸೇರಿನಂಚ ರಾಜ್ಯದೊರ್ಮೆಡು ಬುಧವಾರ ಬರ್ಸ ಬೈದಂಡು. ಗುರುವಾರಲ ಮುಗಲ್ ಕಬಿದು ಬರ್ಸ ಬರೊಂದಿತ್ತಂಡು. ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗದಂಚಿನ ಮಲೆನಾಡು ಜಿಲ್ಲೆಲೆಡ್ಲ ತೆಡ್ಲದ ಒಟ್ಟುಗು ಎಡ್ಡೆ ಬರ್ಸ ಬರ್ಪುನ ಸಾಧ್ಯತೆ ಉಂಡು. ರಾಜ್ಯೋಡು ದೀಪಾವಳಿ ಆಚರಣೆದ ಪೊರ್ತುಡು ಪಟಾಕಿ ಪುಡತದ ಪಾಕ ಜನಕು ಪೆಟ್ಟಾಯಿನ ವರದಿಯಾತಂಡು. ದಕ್ಷಿಣ ಕನ್ನಡ ಜಿಲ್ಲೆಡ್ಲ 20 ಜೋಕ್ಲಿಗೆ ಪೆಟ್ಟಾದ ದೇರ್ಲಕಟ್ಟೆದ ಆಸ್ಪತ್ರೆ ಸೇರಿದೇರು. ಪಟಾಕಿ ಪುಡಪ್ಪನಗೆ ಏತು ಜಾಗ್ರತೆ ಎತ್ತಂಡಲ ಯಾವನ್ನೊಂದು ಏತು ಜಾಗ್ರತೆ ಪಂಡಲ ರಾಜ್ಯದೊರ್ಮೆಡು ಈ ಸರ್ತಿ ದೀಪಾವಳಿ ಪಟಾಕಿ ಗೌಜಿಡು ಪಾಕ ಜನಕು ಪೆಟ್ಟಾಯಿನ ಬಗೆಟ್ ವರದಿಯಾತಂಡು. ದಕ್ಷಿಣ ಕನ್ನಡ ಜಿಲ್ಲೆದ ಉಳ್ಳಾಲ ತಾಲೂಕುಡು 20 ಜೋಕ್ಲಿಗೆ ಪೆಟ್ಟಾತಂಡು. ಉಳ್ಳಾಲ ತಾಲೂಕುದ ಪಾವೂರು ಗ್ರಾಮದ ಮಲಾರ್ ಹೌಸ್ ಪನ್ಪನೋಲು 11 ವರ್ಷ ಪ್ರಾಯದ 20 ಜೋಕುಲು ಪಟಾಕಿ ಪುಡತದು ಒರಿನ ಬಾಗುನು ಪೇಪರ್ಡು ಸುತ್ತುದು ಸೂಕೊರ್ನೆಡ್ದವರ ಅವು ಪುಡದು ಮೇಲುಗರಟದು ಪೆಟ್ಟಾತನು. 20 ಜೋಕುಲ್ಲ ದೇರ್ಲಕಟ್ಟದ ಆಸ್ಪತ್ರೆ ಸೇರಿದರು. ಈ ಬಗೆಟ್ ಹೂವೆ ಕೇಸ್ ಪಾಡ್ದಜೆಂದು ಪೊಲೀಸರು ತೆರಿಪಾದಿರು. ಸಮಾಜನು ಒಟ್ಟು ಸೇರಾವನೇತ ಒಟ್ಟುಗು ಬಿರುವೆರೆ ಸಂಘ ಗೊಬ್ಬುಲೆನ ಬಿಡ್ಸೆರೆ ಜವನ ಜವಂದಿಲೆಗೆ ಅವಕಾಶ ಮಲ್ತುಕೊರೊಂದುಂಡೊಂದು ಸಿನಿಮಾ ನಟಿ ಶಿವರಾಜ್ ಕುಮಾರ್ ಪಂತೆರ. ಬೆಂಗಳೂರುಡು ಅಖಿಲ ಭಾರತ ಬಿಲ್ಲವ ಯೂನಿಯನ್ದ ಜಾಗತಿಕ ಕಡಿಯಿಡ್ದ ಬಿರುವೆರೆ ಗೊಬ್ಬುದ ಕೂಟದ ಗುರ್ತಮೋರ ಬುಡುಗಡೆ ಮಲ್ತದ 6 ಪಾತಿರಿಯರು. ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಕುದ್ರೋಳಿ ಕುಡ್ಲದ ನಿಲೆಟ್ ಬರ್ಪನ ಜನವರಿ 15 ಕುಡ್ಲದ ನೆಹರು ಮೈದಾನುಡು ಕಡಿಯಿಡ್ದ ಜಾಗತಿಕ ಬಿರುವೆರನ ಕ್ರೀಡೋತ್ಸವ ನಡೆಪರೆಯ್ತದ. ಐತ ಗುರ್ತಮೋರ ಬುಡುಗಡೆ ಕಾರ್ಯಕ್ರಮ ಬೆಂಗಳೂರು ನಡತಂಡು. ಕನ್ನಡ ಸಿನಿಮಾ ನಟಿ ಶಿವರಾಜ್ ಕುಮಾರ್ ಗೊಬ್ಬುದು ಕೂಟದ ಗುರ್ತಮೋರ ಬುಡುಗಡೆ ಮಲ್ತದ ಎಡ್ಡೆಬು ಬಯಕಿಯರ. ಗೊಬ್ಬುಲಿನ ಯುವ ಪ್ರತಿಭೆಲೆಗೆ ಅವಕಾಶ ಕೊರ್ಪುನ ಒಟ್ಟುಗು ಸಮಾಜನು ಸಂಘಟನೆ ಮಲ್ಪುನ ಮಲ್ಲ ಕಾರ್ಯ ಮಲ್ತೊಂದುಪ್ಪುನ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಪುಗರ್ ನೆಂಚಿನ ಕಾರ್ಯಕ್ರಮಲೇನ ನಡಪ ಒಂದುಂಡೊಂದು ಶಿವರಾಜ್ ಕುಮಾರ್ ಪಂಡ್ಯರ. ಯೂನಿಯನ್ ಗುರ್ಕಾರ್ಯರ ನವೀನ್ ಚಂದ್ರ ಡಿ ಸುವರ್ಣ ಪಾತ್ರಿಡ್ದು ಯೂನಿಯನ್ ಮಲ್ಲ ಮಟ್ಟದ ಕಾರ್ಯಕ್ರಮ ಬೊಕ್ಕ ಸಮಾಜದ ಕಡಿಯಿಡ್ದ ಕಾರ್ಯಕ್ರಮಲೇನು ಪೊರ್ಲುಡು ನಡಪಾದನ ಅಂಚನೆ ಈ ಗೊಬ್ಬುದ ಕೂಟಲ ಅದ್ಭುತವಾದ ನಡೆಪರೆ ಉಂಡೊಂದು ಪಂಡ್ಯರ. ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಒತ್ತು ಗುರ್ಕಾರ್ಯರು ಕೆಟಿ ಸುವರ್ಣ, ಪ್ರಧಾನ ಕಾರ್ಯಂತರ ಜೀವನ್ ಕುಮಾರ್ ತೊಕ್ಕೊಟ್ಟು, ಸಂಘಟನಾ ಕಾರ್ಯಂತರ ಉದಯ ಚಂದ್ರ ಡಿ ಸುವರ್ಣ, ಎಜೆ ಶೇಖರ್, ಗೊಬ್ಬುದ ಪ್ರಧಾನ ಸಂಚಾಲಕರ ಸದಾನಂದ ಪೂಜಾರಿ, ಸತೀಶ್ ಕರ್ಕೆರ, ಸಂದೇಶ್ ಬಂಗ್ಯರ ಕಾರ್ಯಕ್ರಮಟಿತ್ತರ. ನಮಸ್ಕಾರ. ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಸಂಘದವರು ಮಂಗಳೂರು ಅವ್ರ ವತಿಯಿಂದ ಜಾಗತಿಕ ಕ್ರೀಡಾಕೂಟ ಮಾಡ್ತಾ ಇದ್ದಾರೆ ಜನವರಿ 18ನೇ ತಾರೀಕು 2026. ಸೊ ಇದು ಮಾಡ್ತಿರೋದು ಒಂದು ಒಳ್ಳೆ ಉದ್ದೇಶ, ಅದು ಏನಂತೀವಿ ಒಂದು ಮೋಟಿವೇಶನ್ ಫಾರ್ ದ ಸ್ಪೋರ್ಟ್ಸ್. ಜನವರಿ 18 ಮಂಗಳೂರಿನಲ್ಲಿ ಎಲ್ಲರೂ ಭಾಗವಹಿಸಿ ಒಳ್ಳೆಯದಾಗಲಿ. ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಕುದ್ರೋಳಿ ಮಂಗಳೂರು ಇದರ ವತಿಯಿಂದ ಪ್ರಥಮವಾಗಿ ಮಂಗಳೂರಿನ ನೆಹರು ಮೈದಾನಲ್ಲಿ ಇದೇ ಬರುವ ಜನವರಿ 18ರಂದು ಜಾಗತಿಕ ಬಿಲ್ಲವರ ಕ್ರೀಡೋತ್ಸವವನ್ನು ಏರ್ಪಾಡು ಮಾಡಿದ್ದೇವೆ. ಈ ಕ್ರೀಡೆಯ ಒಂದು ನಮ್ಮ ಲೋಗೋ ಬಿಡುಗಡೆಯನ್ನು ಇವತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಶ್ರೀಯುತ ದಿವಂಗತ ರಾಜ್ಕುಮಾರ್ ರವರ ಹಿರಿಯ ಪುತ್ರ ಶಿವರಾಜ್ ಕುಮಾರ್ ಇವರು ಬಿಡುಗಡೆ ಮಾಡಿದ್ದಾರೆ. ಬಹಳ ಒಂದು ಒಳ್ಳೆಯ ಕಾರ್ಯದಲ್ಲಿ ಬಿಡುಗಡೆ ಮಾಡಿದ್ರು. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೆ ಸಮಾಜ ಬಾಂಧವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಅವರು ಕರೆ ಕೊಟ್ಟಿದ್ದಾರೆ. ಸಮಾಜ ಬಾಂಧವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ದೇಶ ವಿದೇಶಗಳಿಂದ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ವಿನಂತಿ. ನನದ ಅಲ್ಮದ GST ಸುಧಾರಣೆ ಜೀವನ ನಿರ್ವಹಣೆ ಸುಲಭ ಮಲ್ಪರೆ ಬೊಕ್ಕ ಆತ್ಮನಿರ್ಭರ ಭಾರತ ಕಟ್ಟುನೇಕಾದ ಪನ್ಪುನ ಕೈ ಓಲೆನು ಬಿಜೆಪಿ ದಕ್ಲು ಮಾತಾ ಕಡೆಟ್ಲ ಪಟ್ಟೊಂದಿತದೆ ಎಂದಕ್ಕೆ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ ಇರೋದ ತೋಜಾದೇರು.
ರಾಜ್ಯ ವಿಧಾನ ಪರಿಷತ್ ಸದಸ್ಯರ ಐವನ್ ಡಿಸೋಜ ಕುಡ್ಲಾಡ್ ಸುದ್ದಿ ಕುಟ್ಟುಡು ಪಾತಿರ್ದು ನನ್ನದ ಅಲ್ಮದ GST ಸುಧಾರಣೆ ಜೀವನ ನಿರ್ವಹಣೆ ಸುಲಭ ಮಲ್ಪರೆ ಬೊಕ್ಕ ಆತ್ಮನಿರ್ಭರ ಭಾರತ ಕಟ್ಟುನೆ ಕಾದು ಪನ್ಪುನ ಕೈವೋಲಿನ BJP ದಕ್ಲು ಮಾತಾಕಡೆಟ್ಲ ಪಟ್ಟೊಂದಿದ್ದದು ಎಂದಕ್ಕೆ ವಿರೋಧ ಮಲ್ಪ ಅಂದು ಪಂಡ್ಯರ ಇಂದೆಟ್ಟು ಶಾಸಕರನ್ನ ಪಟಲ ಆಯ್ತದು ಇಂದೇನು ಪೋಸ್ಟುಡು ಪಟ್ಟೊಂದುಲ್ಲೆರ ಕರಿನ ಎನ್ಮ ವರ್ಷಲಿಡ್ದು GST ಹೆಚ್ಚ ಮಲ್ತದೆ ಏತ್ ದೊಡ್ಡ ವಸೂಲ್ ಮಲ್ತದಿರ ಒಂದಕ್ಕೆ ನಿಕ್ಲು ಜನಕುಲ್ ಪನ್ನೋಡು ಐನು ಎರೆಗೂ ಕೊಡ್ತೀರ ಅವು ದಾಯ ಮಲ್ತದಿರಂದು ಆರು ಪ್ರಶ್ನೆ ಪಾಡ್ಯರ ಇದನ್ನು ಕಮ್ಮಿ ಮಲ್ಪರೆ ಎಂಕ್ಲನ ಸಂಸದರು ಶಾಸಕರನ್ನ ಪೊಂಬಾಟ ಎಂಚಿನ ಅಂದು ನಿಕ್ಲೆ ಗೊತ್ತುಂಡು ಪ್ರಶ್ನೆ ಪಾಡ್ಯರ ಅಧಿವೇಶನ ಡೀಡಮಟ್ಟ ಏರ್ಲಾ ಪಾತಿರ್ದು GST ಹೆಚ್ಚ ಮಲ್ತಿನೆಟ್ಟು ಏತೋ ಜನಕ್ಕೆ ತೊಂದರೆ ಉಂಡಾತನಂದು BJPದ ವಾವರಿ ನಾಯಕಲ ಪಾತಿರ್ದು ಜರಂದು ಐವನ್ ಡಿಸೋಜ ಇವರತ್ತು ಜಯರ ಹೊಸ ಯೋಜನೆ ಕರಾವಳಿ ಭಾಗಗೂ ದಾನೆಂಡಲ ಕೊಡ್ತಾರ ನಮ್ಮ ರೈಲ್ವೆ ಸ್ಟೇಷನ್ ಎಂಚ ಉಂಡೊಂದು ತೂತಾರ ಇಂಚಿನ ಕೈವೋಲೆ ಪಟ್ಯರ ನಿಕ್ಲಿಗೆ ಇಂಚಿನ ನೈತಿಕತೆ ಉಂಡೊಂದು ಐವನ್ ಡಿಸೋಜ ಪ್ರಶ್ನೆ ಪಾಡ್ಯರ GSTಯ ಕಡಿಮೆ ಮಾಡಿದ್ದೇನೆ ಅಂತ ನೀವು ಏನು ವಾದ ಮಾಡ್ತಾ ಇದ್ದೀರಿ 8 ವರ್ಷದಿಂದ ಈ ಒಂದು ಹೆಚ್ಚಿನ GST ಮಾಡಿ ಎಷ್ಟು ದುಡ್ಡನ್ನು ವಸೂಲು ಮಾಡಿದ್ದೀರಿ ಅಂತ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗಳು ನಮ್ಮ ಶಾಸಕರುಗಳು ಸಮಾಜಕ್ಕೆ ಹೇಳಬೇಕು. ಈಗ ನೀವು ಕಡಿಮೆ ಮಾಡಿದ್ದೇನೆ ಇದು ನಮ್ಮ ಕೊಡುಗೆ ಅಂದರೆ 8 ವರ್ಷಗಳಿಂದ ವಸೂಲು ಮಾಡಿದ್ದೆಷ್ಟು, ಅದು ಯಾರಿಗೆ ಕೊಟ್ಟಿದ್ದೀರಿ, ಅದು ಯಾರ ಕೈಯಲ್ಲಿದೆ, ಅದು ಯಾಕಾಗಿ ಮಾಡಿದಿರಿ, ಮತ್ತು ಕಡಿಮೆ ಮಾಡಲಿಕ್ಕೆ ನಮ್ಮ ರಾಜ್ಯದ ಸಂಸದರುಗಳ ಮತ್ತು ಶಾಸಕರುಗಳ ಹೋರಾಟ ಏನು? ಇವತ್ತು ನಾವು GST ಕಡಿಮೆ ಮಾಡಿದ್ದೇವೆ ಅಂತ ಮನೆ ಮನೆಗಳಿಗೆ ಕಾಗದ ಕಳಿಸಿದರೆ ಸಾಕಾ? ಇದಕ್ಕೆ ನಿಮ್ಮ ಕೊಡುಗೆ ಏನು? ನಮ್ಮ ರಾಜ್ಯದ ಸಂಸದರ ಕೊಡುಗೆ ಏನು? ಇದು ಕೊಡಲಿಕ್ಕೆ ನಿಮಗೆ ಏನು, ನಿಮಗೆ ನೈತಿಕತೆ ಇದೆ? ಇದು ನಿಮ್ಮ ಗಿಫ್ಟ್ ಅಂತ ಘೋಷಣೆ ಮಾಡುವ ಯಾವ ನೈತಿಕೆ ಇದೆ? 8 ವರ್ಷ ಸುಲಿಗೆ ಮಾಡಿದ್ದೀರಿ, ಈಗ ನೀವು ಏನು ಹೇಳ್ತೀರಿ? ಇದು ನಮ್ಮದು ಕೊಡುಗೆ. ಒಂದು ಶಬ್ದ ಮಾತಾಡಿದ್ದೀರಾ ಇದನ್ನು ಸರಿ ಮಾಡಲಿಕ್ಕೆ? ಅಥವಾ ನಿಮ್ಮ ಹತ್ರ ಏನಾದರೂ ಯೋಜನೆಗಳನ್ನು ಘೋಷಣೆ ಮಾಡಿದ್ದೀರಾ? ರಾಜ್ಯಕ್ಕೆ ಇವತ್ತು 11,495 ಕೋಟಿ ರೂಪಾಯಿ ತೆರಿಗೆ ದುಡ್ಡು ಬಾಕಿ ಇದೆ. ಇದರ ಬಗ್ಗೆ ಏನಾದರೂ ಮಾತಾಡಿದ್ದೀರಾ? ನಿಮಗೆ ರಾಜ್ಯದ ಹಿತಾಸಕ್ತಿ ಇದೆಯಾ? ನಮ್ಮ ಕರಾವಳಿ ಭಾಗಕ್ಕೆ ವಿಶೇಷವಾಗಿ ಏನು ತಂದಿದ್ದೀರಿ ಹೇಳಿ? ಚೌಟ ಅವರು ಮಾತಾಡಬೇಕು, ಮತ್ತು ಕೋಟ ಶ್ರೀನಿವಾಸ ಪೂಜಾರಿ ಮಾತಾಡಬೇಕು, ಶೋಭಾ ಕರಂದ್ಲಾಜೆ ಮಾತಾಡಬೇಕು. ನೀವು ಈ ಜಿಲ್ಲೆಯಿಂದ ರಾಜ್ಯಕ್ಕೆ ಪ್ರತಿನಿಧಿಸ್ತೀರಿ, ದೇಶಕ್ಕೆ. ವೇದವ್ಯಾಸ ಕಾಮತ್ರು ಫೋಟೋ ಹಾಕಿ, ಭಾಳ ಒಂದು ಒಳ್ಳೆ ಫೋಟೋ ಹಾಕಿ. ಜ್ಞಾನ ಜ್ಯೋತಿ ಭಜನಾ ಮಂದಿರ ನಿಡಿ ಶಿಲಾರೂಪಡು ಕಟ್ಟುನ ಯೋಜನೆ ಗೆಲ್ಮಿಡ ನಡಪಡಂದು ಒಡಿಪುದ ಡಾಕ್ಟರ್ G. ಶಂಕರ್ ಎಡ್ಡಿಪುವೇಕದೆರ ಮಲ್ಪೆ ಬೀಚ್ ಫ್ರೆಂಡ್ಸ್ ಮಲ್ಪೆದ ದೀಪಾವಳಿ ಸಂಭ್ರಮ ಉದಿಪನ ಮಲ್ತದ 6 ಪಾತಿರಿಯರ ಮಲ್ಪೆ ಕಡಲ ಬರಿಟ್ಟು ಬುಧವಾರ ಮಲ್ಪೆ ಬೀಚ್ ಫ್ರೆಂಡ್ಸ್ ಮಲ್ಪೆದ ನಿಲೇಟ್ 23ನೇ ವರ್ಷದ ಮಲ್ಪೆ ದೀಪಾವಳಿ ಮನೋರಂಜನೆ ಸಮ್ಮಾನ ಪ್ರತಿಭಾ ಪುರಸ್ಕಾರ ಬೊಕ್ಕ ಸಾಯಪಣವು ಪಟ್ಟುನ ಕಾರ್ಯಕ್ರಮ ಅಟಣೆ ಆದಿತ್ತಂಡ ಮಲ್ಪೆ ಬೀಚ್ ಫ್ರೆಂಡ್ಸ್ ಮಲ್ಪೆದ ಮರ್ಯಾದೆ ಗುರ್ಕಾರ್ಯರ ಪಾಂಡುರಂಗ ಮಲ್ಪೆ ಮಾತ್ರೆಯನ್ನು ಎತ್ಕೊಂಡು ಸುರುತ್ತ ಪಾತಿರ ಪಂಡ್ಯರ ಒಡಿಪುದ ಶಾಸಕರ ಯಶಪಾಲಿಯ ಸುವರ್ಣ ಗುರ್ಕಾರ್ಮೆಡ ಒಡಿಪುದ G. ಶಂಕರ್ ಫ್ಯಾಮಿಲಿ ಟ್ರಸ್ಟ್ದ ಗುರ್ಕಾರ್ಯರ ಡಾಕ್ಟರ್ G. ಶಂಕರ್ ಕಾರ್ಯಕ್ರಮ ಉದಿಪನ ಮಲ್ತಿರ ಡಾಕ್ಟರ್ G. ಶಂಕರ್ ಪಾತ್ರೆಡ್ದು ಮಾತಾರಿತಿದ ಜನಕ್ಲಿಗೆ ಬಡವರೆಗೆ ಕರಿನ 22 ವರ್ಷಲೆಡ್ದು ಸಹಾಯಕರೊಂದು ಬೀಚ್ ಫ್ರೆಂಡ್ಸ್ ಜ್ಞಾನ ಜ್ಯೋತಿ ಭಜನಾ ಮಂಡಳಿ ಸಮಾಜ ಸೇವೆ ಮಲ್ತೊಂದುಂಡು ಜ್ಞಾನಜ್ಯೋತಿ ಭಜನಾ ಮಂದಿರದ ಬಂಗಾರ ಪರ್ವತ ಪುರ್ತುಡು ಇಡೀ ಶಿಲಾರೂಪಡು ಮಂದಿರ ಕಟ್ಟುನ ಯೋಜನೆ ಪಾಡೊಂದೆರ ಯೋಜನೆ ಗೆಲ್ಮೆಡು ಕೋಡಿ ಎತ್ತಡಂದು ಆ ರೆಡ್ಡಿ ಬೈಕಿಯರ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗುರ್ಕಾರ್ಯರ ಜಯಸಿ ಕೋಟ್ಯಾನ್ ಪಾತಿಡ್ದು ದೀಪಾವಳಿದ ಸಬಿರುಚಿ ಕೊರೊಂದುಲ್ಲೆರ ಎಟ್ಟೆ ಕಾರ್ಯಕ್ರಮ ಸಮಾಜದ ಮಾತಾವರ್ಗದ ಜನಕ್ಲೆನು ಗುಡ್ತ ಮಲ್ತದ ಸಾಯ ಕೊರೊಂದುಲ್ಲೆರಂದು ಪಂಡಿನ 6 ಮಾತೆರೆಗ್ಲ ದೀಪಾವಳಿ ಪರ್ಬದ ಎಡ್ಡೆಪನು ಬೈಕಿಯರ ಭರತನಾಟ್ಯಡು ವಿಶ್ವ ದಾಖಲೆ ಮಲ್ತಿನ ಒಡಿಪುದ ವಿದುಷಿ ದೀಕ್ಷಾ ವಿಬಕ ಗೊಬ್ಬುಲನ ಕ್ಷೇತ್ರಡು ಮಲ್ಲ ಸಾಧನೆ ಮಲ್ತಿನ 7 ತಿಂಗಳಾಯ ಮಕ್ಳಿಗೆ ಸಮ್ಮನದ ಮರ್ಯಾದೆ ಮಲ್ತೆರ ಬಡವರಿಗೆ ಬರೋ ಕಲ್ಪನಕ್ಲಿಗೆ ಶಕ್ತಿದಾಂತಿನಕ್ಲಿಗೆ ವೈದ್ಯಕೀಯ ಸಹಾಯ ಇಂಚ ಬೇತೆ ಬೇತೆ ನಮೂನೆಡು ಸಹಾಯಪಣವು ಪಟ್ಟಿಯರ ಶಾಸಕರ ಯಶಪಾಲಯ ಸುವರ್ಣ ಗುರ್ಕಾರ್ಮೆದ ಪಾತರ ಪಂಡದ 5ನೇ ವರ್ಷದ ಸುವರ್ಣ ಸಂಭ್ರಮಡು ಪುನಃ ಜ್ಞಾನ ಜ್ಯೋತಿ ಮಂದಿರ ಸರಕಾರ ಮಲ್ಪನ ಕೆಲಸ ಮಲ್ತೊಂದುಂಡು ಒಡಿಪುದ ಜನಕ್ಲೆನ ಮುಲ್ಪ ಒಟ್ಟು ಸೇರಾದೆರ ಪ್ರಧಾನಿ ಭಾರತದ ಕರಾವಳಿಡು ಸೇನದಕ್ಲನ ಒಟ್ಟುಗು ದೀಪಾವಳಿ ಆಚರಣೆ ಮಲ್ತಂಡ ಮಲ್ಪೆ ಬೀಚ್ ಫ್ರೆಂಡ್ಸ್ ದಕ್ಲು
ಉಡುಪಿ ಜಿಲ್ಲೆದ ಕರಾವಳಿಡ್ ದೀಪಾವಳಿ ಆಚರಣೆ ಮಲ್ತದೆರೆಂದು ಪಂಡಿರ ಸಮಾಜ ಸೇವಕರು ಗೋಪಾಲ ಸಿ ಬಂಗ್ಯರ ಉಡುಪಿ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಗುರ್ಕಾರ್ಯರು ಹರಿಪ್ರಸಾದ್ ರೈ ಕಾಂಚನ ಹುಂಡೈ ಸಂಸ್ಥೆದ ಪ್ರಸಾದ್ ರಾಜ್ ಕಾಂಚನ್ ಸಮಾಜ ಸೇವಕರ ಹರಿಯಪ್ಪ ಕೋಟ್ಯನ್ ಬಡಕುಬೆಟ್ಟು ವ್ಯವಸಾಯ ಸಹಕಾರಿ ಬ್ಯಾಂಕ್ದ ಜಯಕರ ಶೆಟ್ಟಿ ಇಂದ್ರಾಳಿ ಮಲ್ಪೆದ ಅಮೀನ್ ಉದ್ಯಮಿ ಎಸ್.ಟಿ. ಅಮೀನ್ ಉದ್ಯಮಿ ಗಣೇಶ್ ಮಲ್ಪೆ ಉದ್ಯಮಿ ಮನೋಹರ ಶೆಟ್ಟಿ ತೋನ್ಸೆ ಲಯನ್ಸ್ ತುಂಬದ ಗವರ್ನರ್ ರಾಜೀವ ಕೋಟ್ಯನ್ ಕರ್ಕೆರ ಇನ್ಫ್ರಾಸ್ಟ್ರಕ್ಚರ್ ಸಂಸ್ಥೆದ ಪ್ರಕಾಶ್ ಕರ್ಕೆರ ಉದ್ಯಮಿ ರಂಜನ್ ಕಲ್ಕುರ ನಗರಸಭೆ ಸದಸ್ಯರ ಲಕ್ಷ್ಮೀ ಮಂಜುನಾಥ ಮಲ್ಲಬಿನ್ನೆರಾದಿತ್ಯರ ಮಲ್ಪೆ ಬೀಚ್ ಫ್ರೆಂಡ್ಸ್ದ ಗುರ್ಕಾರ್ಯರ ಧನಂಜಯ ಮರ್ಯಾದೆ ಗುರ್ಕಾರ್ಯರ ಶಶಿಧರ ಪ್ರಧಾನ ಕಾರ್ಯಂತರ ರಾಧಾಕೃಷ್ಣ ಮೆಂಡನ್ ಇಂಚ ಪದಾಧಿಕಾರುಲು ಈ ಪೊರ್ತುಡಿತ್ಯರ ಮನೋರಂಜನದ ತರಾವರಿ ಕಾರ್ಯಕ್ರಮ ಅಟ್ಟಣೆ ಆದಿತ್ತಡ. ಖಂಡಿತವಾಗಿ ಸತತ 23 ವರ್ಷದ ತನಕ ಎಲ್ಲ ಅಶಕ್ತರಿಗಿರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ದೀಕ್ಷಾರಂಥ ಕಲಾವಿದರಿಗಿರ್ಬೋದು, ಎಲ್ಲ ರೀತಿಯ ಜನರಿಗೆ, ಬಡವರಿಗೆ ಅನೇಕ ಸಹಾಯ ಸವಲತ್ತುಗಳನ್ನು ಮಾಡ್ತಾ ಬಂದಿದ್ದಾರೆ. ಖಂಡಿತ ಇವತ್ತು ಕೂಡ ಅನೇಕ ಜನರಿಗೆ ಸಹಾಯಧನವನ್ನು ಕೊಡಲಿಕ್ಕಿದ್ದಾರೆ. ಜ್ಞಾನಜ್ಯೋತಿ ಭಜನಾ ಮಂದಿರದ ಒಂದು ಸಹಯೋಗತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಅದನ್ನು ಕೂಡ ಶಿಲಾಮಯವಾಗಿ ದೇವಸ್ಥಾನವನ್ನು 50ನೇ ವರ್ಷದಲ್ಲಿ ಒಂದು ಒಳ್ಳೆಯ ರೀತಿಯ ಪರಿಕಲ್ಪನೆಯನ್ನು ಅವರು ಹಾಕ್ಕೊಂಡಿದ್ದಾರೆ. ಖಂಡಿತ ಅವರಿಗೆ ಶುಭವಾಗಲಿ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ದೀಪಾವಳಿಯ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ರಿಗೂ ದೀಪಾವಳಿಯ ಶುಭಾಶಯವನ್ನು ಹೇಳುತ್ತಾ, ಮಲ್ಪೆ ಫ್ರೆಂಡ್ಸ್ ಇವರ ಈ ಒಂದು 23 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಜನರಿಗೆ ದೀಪಾವಳಿಯ ಒಂದು ಸವಿ ರುಚಿಯನ್ನು ಕೊಡಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಕೇವಲ ಮನೋರಂಜನೆಗೆ ಮಾತ್ರವಲ್ಲದೆ ಸಾಧನೆಯನ್ನು ಮಾಡಿದ ಸಾಧಕರಿಗೆ ಸನ್ಮಾನ ಇರ್ಬೋದು, ಕ್ರೀಡಾಪಟುಗಳಿಗೆ ಸನ್ಮಾನ ಇರ್ಬೋದು, ಹಲವಾರು ಕಾರ್ಯಕ್ರಮಗಳೊಂದಿಗೆ ನಮ್ಮ ಸಮಾಜದ ಎಲ್ಲ ಜನರಿಗೆ ಉಣಬಡಿಸುವಂಥ ಒಂದು ಕಾರ್ಯಕ್ರಮ. ಮಲ್ಪೆ ಬೀಚ್ ಫ್ರೆಂಡ್ಸ್ ಕಳೆದ 23 ವರ್ಷದಿಂದ ನಿರಂತರವಾಗಿ ಮನೆಯಲ್ಲಿ ನಾವು ಯಾವ ರೀತಿ ಈ ದೀಪಾವಳಿ ಸಂಭ್ರಮವನ್ನು ಮಾಡ್ತೇವೆ, ಬಹುಶಃ ಅದೇ ರೀತಿ ಈ ಸಮುದ್ರ ಕಿನಾರೆಯಲ್ಲಿ ನಾವೆಲ್ಲರೂ ಉಡುಪಿಯ ಜನರು ಒಂದೇ ಕುಟುಂಬದ ರೀತಿಯಲ್ಲಿ ಇದನ್ನು ಆಚರಣೆ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ಭಾಳ ವಿಜೃಂಭಣೆಯಿಂದ ಕಳೆದ 23 ವರ್ಷದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾರೆ. ಖಂಡಿತವಾಗಿ ಈ ಸಂದರ್ಭದಲ್ಲಿ ಬೀಚ್ ಫ್ರೆಂಡ್ಸ್ನ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾದ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ವಿಶೇಷವಾಗಿ ಈ ವರ್ಷ ನಮ್ಮ ಜ್ಞಾನಜ್ಯೋತಿ ಭಜನಾ ಮಂದಿರದ ಸುವರ್ಣ ಮಹೋತ್ಸವ. ಬಹುಶಃ ಈ ಭಾಗದಲ್ಲಿ ಭಾಳಷ್ಟು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಜ್ಞಾನಜ್ಯೋತಿ ಭಜನಾ ಮಂದಿರ ಸರ್ಕಾರ ಮಾಡುವಂಥ ಕೆಲಸವನ್ನು ಇವತ್ತು ಜ್ಞಾನಜ್ಯೋತಿ ಭಜನಾ ಮಂದಿರ ಮಾಡಿದರೆ ಖಂಡಿತವಾಗಿ ಅವರ ಚಿಂತನೆ, ಅವರ ದೂರದೃಷ್ಟಿತ್ವ ಏನೆಂಬುದನ್ನು ನಾವು ಒಮ್ಮೆ ಅರ್ಥ ಮಾಡಬೇಕಾಗ್ತದೆ. ನಾವು ಇವತ್ತು ಉಡುಪಿಯ ಜನರು ಅರಬ್ಬಿ ಸಮುದ್ರದ ಮಲ್ಪೆಯ ಭಾಗದಲ್ಲಿ ಆಚರಣೆ ಮಾಡಿದರೆ, ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ಇದೇ ಅರಬ್ಬಿ ಸಮುದ್ರದ ಉತ್ತರ ದಿಕ್ಕಿನ 300 ಕಿಲೋಮೀಟರ್ ದೂರದಲ್ಲಿ ಇವತ್ತು ಯುದ್ಧ ನೌಕೆಯಲ್ಲಿ ನಮ್ಮ ಗಡಿಭಾಗದ ಸೈನಿಕರ ಜೊತೆಗೆ ಆಚರಣೆ ಮಾಡುವ ಮೂಲಕ ಕರಾವಳಿ ಗೌರವವನ್ನು ಎತ್ತಿಡಿಯುವಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದೆ ಅಂತ ಹೇಳಿದರೆ, ಬಹುಶಃ ಕರಾವಳಿ ಭಾಗದ ಜನರ ಮೇಲೆ ಇರುವ ವಿಶ್ವಾಸ ಪ್ರೀತಿಯನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಕುಡ್ಲ ಕೊಡಿಯಾಲಬೈಲ್ ನವಭಾರತ ಸರ್ಕಲ್ ಕೈತಲ್ದ ಸಿಟಿ ಪಾಯಿಂಟ್ ಕಟೋನುಡುಪುನ ಲ್ಯಾಂಡ್ಲಿಂಗ್ಸ್ ದ ಆಫೀಸ್ಡ್ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಂಬಾರ್ ದುಂಬಾಳ್ತಿಡ್ ದೀಪಾವಳಿದ ಲಕ್ಷ್ಮೀ ಪೂಜೆ ಮಲ್ದೇರ. ರಿಯಲ್ ಎಸ್ಟೇಟ್ ಉದ್ಯಮಿ ರಾಜ್ಯದ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಯಜಮಾನಿಕೆದ ಲ್ಯಾಂಡ್ಲಿಂಗ್ ಸಂಸ್ಥೆದ ಕಾರ್ಯಾಲಯ ಕುಡ್ಲದ ಕೊಡಿಯಾಲಬೈಲ್ ನವಭಾರತ ಸರ್ಕಲ್ ಕೈತಲ್ದ ಸಿಟಿ ಪಾಯಿಂಟ್ ಕಟೋನುಡಿತದ ದೀಪಾವಳಿದ ಲಕ್ಷ್ಮೀ ಪೂಜೆ ನಡಪಾಯಿರ. ಈ ಪೊರ್ತುಡು ಕೃಷ್ಣ ಜೆ ಪಾಲೆಮಾರ್ ಪಾತ್ರಿಡ್ದು ಭಾರತೀಯರ್ ಮಾತ ಭಾರಿ ಖುಷಿಟ್ ಆಚರಣೆ ಮಲ್ಪನ ಪರ್ವ ದೀಪಾವಳಿ ಆದುಂಡು. ಮೂಜಿ ದಿನ ಆಚರಣೆ ಮಲ್ಪನ ಎಂದೆಟ್ ಧನಲಕ್ಷ್ಮಿ ಪೂಜೆದ ದಿನ ಪವಿತ್ರವಾದುಂಡೊಂದು ಪಂಡೆರ. ದೀಪಾವಳಿದ ಲೆಕ್ಕುಡು ಮಾತರೆಗ್ಲೆಡ್ಡೆಪ್ಪು ಬೇಕಿನ ಕೃಷ್ಣ ಜೆ ಪಾಲೆಮಾರ್ ಮಾಗನ್ಸ್ ಗೇಟ್ ಕೈತಲು ಶುರು ಮಲ್ತಿದ್ದನ ಪಾಲೆಮಾರ್ ಗಾರ್ಡನ್ ಬಗೆಟ್ ಮಾಹಿತಿ ಕುರಿಯರ. ಶಾಸಕರಾಯನ ಟಿ ವೇದವ್ಯಾಸ ಕಾಮತ್, ಉಮಾನಾಥ ಕೋಟ್ಯನ್, ಸೂರಜ್ ಕಲ್ಯ, ಪ್ರದೀಪ್ ಪಾಲೆಮಾರ್ ಬೊಕ ಬೇತೆ ಬೇತೆ ವಲಯದ ನಾಯಕರು ಈ ಪೊರ್ತುಡಿತದ ಲ್ಯಾಂಡ್ಲಿಂಗ್ ಸಂಸ್ಥೆಗೆ ಎಡ್ಡೆಪ್ಪು ಬೇಕಿಯರ. गन्धद्वारान्तरादर्शानि नित्यविष्टाङ्गरीषणे सनवतपरुषं शिवनामति भुवानक्षरानिवेशने तत्त्वा आयामि ब्रह्माणा वन्दामान तथा शास्तेरमानो पूर्वमध्यब्रह्माण्डमण्डलाय नमः वन्दुरासदाय नमः ॐ लक्ष्मी नमः लज्जाय नमः दुर्गा
ಇವತ್ತಿನ ಭಾರತದಲ್ಲಿ ಇವತ್ತು ದೀಪಾವಳಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ದಿನ. ಇವತ್ತು ಒಂದು ಪವಿತ್ರವಾದಂಥ ದಿನ. ಅದರಲ್ಲಿ ವಿಶೇಷವಾಗಿ ನಮ್ಮ ದಕ್ಷಿಣ ಕರಾವಳಿಯಲ್ಲಿ ಕೂಡ ದೀಪಾವಳಿ ಹಬ್ಬಕ್ಕೆ ಮತ್ತು ಈ 3 ದಿನ ನಿರಂತರವಾಗಿ ನಡೆಯುವಂಥ ಹಬ್ಬಕ್ಕೆ ಬಹಳ ಮಹತ್ವ ಇರುವಂಥ ದಿನ. ಈ ದಿನಗಳಲ್ಲಿ ಆಚರಣೆ ಮಾಡುವಂಥ ಈ ಹಬ್ಬ, ಅದರಲ್ಲಿ ಇವತ್ತು ಧನಲಕ್ಷ್ಮಿ ಪೂಜೆಯನ್ನು ನಾವು ಕೂಡ ನಮ್ಮ ಸಂಸ್ಥೆ ವತಿಯಿಂದ ಎಲ್ಲರ ಜೊತೆಗೂಡಿ ಇವತ್ತು ಪೂಜೆಯನ್ನು ಮಾಡಿದ್ದೇವೆ. ಈ ಪೂಜೆ ಇವತ್ತು ನಾವು ಬಯಸುವುದೇನೆಂದರೆ ಇವತ್ತು ದೇಶಕ್ಕೆ ಮತ್ತು ದೇಶದ ಜನತೆಗೆ ಇವತ್ತು ಸಮಸ್ತ ಜನ ಸಂಕುಲಕ್ಕೆ ದೇವರು ಒಳ್ಳೇದು ಮಾಡಬೇಕು, ಮಹಾಲಕ್ಷ್ಮಿ ಅನುಗ್ರಹ ಎಲ್ರಿಗೂ ಇರಬೇಕು, ಬರಬೇಕು ಅಂತ ಹೇಳುವಂಥ ಶುಭಾಶಯವನ್ನು ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಶ್ವರ ಮಂಗಳೂರು ಅಕ್ರಮವಾದ ಕೈಕಂಜಲಿನ ಸಾಗಾಯನ ಕೇಸಿಗೆ ಸಂಬಂಧಪಟ್ಟದು ಲಾರಡಿತ್ತಿನ ಕೈಕಂಜಲಿನ ಬಲ್ಲನ ಅರುಣ್ ಕುಮಾರ್ ಪುತ್ತಿಲ ತುಂಡು ಮಲ್ತದ ಕೈಕಂಜಲಿನ ಬುಡ್ನ ವಿಡಿಯೋ ಸಾಮಾಜಿಕ ಜಾಲತಾಣಡು ಭಾರಿ ಸುದ್ದಿಲಕ್ಕಾದಂಡು ಈ ಬಗೆಟ್ SP ಉತ್ತರ ಕೊಡ್ತೀರ. ಪುತ್ತೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಸುತ್ತದ ಈಶ್ವರ ಮಂಗಳೂರು ಬುಧವಾರ ಅಕ್ರಮ ಕೈಕಂಜಲಿನ ಸಾಗವನೇನ ನಾಡುಪತ್ತಿನ ಕೇಸ್ಗೆ ಸಂಬಂಧಪಟ್ಟದು ಅರುಣ್ ಕುಮಾರ್ ಪುತ್ತಿಲ ಲಾರಿಡ್ ದಿಂಜಾದಿನ ಕೈಕಂಜಲಿನ ಬಲ್ಲು ಕಡ್ತದ ಬಂದ ನೋಡ್ದು ಬುಡಪಾಯಿನ ವಿಡಿಯೋ ಸಾಮಾಜಿಕ ಜಾಲತಾಣಡು ಸುದ್ದಿ ಆದಿತ್ತಂಡು ಈ ಬಗೆಟ್ ಜಿಲ್ಲಾ ಪೊಲೀಸ್ ಮುಖ್ಯಸ್ಥರ ಸ್ಪಷ್ಟಾದ ತೆರಿಪಾದಿರ ಕೈಕಂಜಲಿನ ಸಾಗವನ ಸಂಗತಿ ಪುಲ್ಯಕಾಂಡ ಇನ್ನರೇ ಗೊತ್ತಾಂಡಲ ಲಾರಿಡ್ ಇತ್ತಿನ ಕೈಕಂಜಲಿನ ತಿರ್ತಜಬಡಾಯರ ಅರುಣ್ ಪುತ್ತಿಲ ಬರ್ಪು ನಡೆಮುಟ್ಟ ಕಾಪುಡು ಪನ್ಪುನ ನಿಘಂಟದ ನಿಯಮದಾಲ ಉಂಡ ಬೊಕ ಪುತ್ತಿಲ ದರೆನ ಕೈಟ್ ಕತ್ತಿ ಒಲ್ತು ಬತ್ತಣಂದು STPI ಜಿಲ್ಲಾ ಗುರುಕಾರ್ಯರ ಅನ್ವರ್ ಸಾದತ್ ವಾಟ್ಸಪ್ ಗ್ರೂಪ್ಡು ಪ್ರಶ್ನೆ ಮಲ್ತದಿತ್ತರ ಅಂಚದ SPIಗೆ ಸರಿಯಾಯಿನ ಉತ್ತರ ಕೊಡ್ತೀರ. ಹಾಸನೊಡ್ದು ಬತ್ತಿ ಲಾರಿಡ್ ಒಟ್ಟು 16 ಕೈಕಂಜಲಿತ್ತದ ದೆಟ್ಟು ಒಂಜಿ ಪ್ರಾಣ ಬಿಡ್ತಂಡು ಜಾಗಿಗೆ ಬತ್ತಿನ ಅರುಣ್ ಕುಮಾರ್ ಪುತ್ತಿಲೆಂದೆಂತೂದು ಪೊಲೀಸರಿಗೆ ಮಾಹಿತಿ ಕೊಟ್ಟು ಕೈಕಂಜಲಿನ ಲಾರಿಡ್ದು ಜಪಡಾಯರೆ ಒಪ್ಪಿಗೆ ಕೆಂಡಿರ. ಕೈಕಂಜಲು ನನ್ನ ಲಾತ್ ಸೈಪ್ನೇನ್ ತಪ್ಪಾಯರೆ ಪೊಲೀಸರ ಐಕ್ ಒಪ್ಪಿದರ. ಐಡ್ದು ಬುಕ್ಕ ಕೈತಲ್ದ ಇಲ್ಲಾರ್ದು ಕತ್ತಿನ ತರ್ಪಡಾದ ಕೈಕಂಜಲಿನ ಕಟ್ಟುಪಾಡ್ದಿನ ಬಲ್ಲುಲೆನ ಕತ್ತಿಡ್ದೇರ. ಅರುಣ್ ಕುಮಾರ ಪುತ್ತಿಲದರೆನ ಕೈಟಿತ್ತಿನ ಕತ್ತಿನ ಕೈತಲ್ದ ಇಲ್ಲು ಒಂಜೆಡ್ದು ಕನತದಿತ್ತದ ಕೈಕಂಜಲಿನ ಬಚಾವ್ ಮಲ್ಪರೆ ಸಾಯ ಆವಡಂದಾಕ್ಲು ಕತ್ತಿ ಕೊಡ್ದಿತ್ತಿರಂದು SP ಪಂಡ್ಯರ. ಓವೇ ಇಂಚಿನ ಸಂಗತಿ ನಡಪನಾಗ ಕೆಲವು ಸರ್ತಿ ಅಗತ್ಯದ ಪೊರ್ತುಡು ಪೊಲೀಸರು ಊರ್ದಕ್ಲನ ಬೊಕ್ಕ ಬಾಕಿದಕ್ಲನ ಸಾಯದೆತ್ತುನೇರಂದು ಸ್ಪಷ್ಟವಾದ ತಿರುಪಾಯಿನ ಪೊಲೀಸ್ ಮುಖ್ಯಸ್ಥರು ಈ ವಿಡಿಯೋ ಬಗೆಟ್ ತಪ್ಪು ಪ್ರಚಾರ ಮಲ್ಪನಕ್ಲ ಮಿತ್ತು ಕಾನೂನು ಕ್ರಮ ದೆತನೊಂದು ತೆರಿಪಾಯಿರು. ಬೆಳಗಿನ ಜಾವ ಸುಮಾರು ಒಂದು 5:30 ಗಂಟೆಗೆ ಪುತ್ತೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಈಶ್ವರಮಂಗಲ ಪೊಲೀಸ್ OP ಪಕ್ಕದಲ್ಲಿ ಒಂದು ಪೊಲೀಸ್ ಫೈರಿಂಗ್ ಆಗಿದೆ. ಘಟನೆಯದು ಸಾರಾಂಶ ಏನಂದರೆ, ಒಂದು ದನದ ಗಾಡಿ ಬರ್ತಾ ಇದೆ ಎಂದು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿಗೆ ನಿನ್ನೆ ರಾತ್ರಿ ಒಂದು ಮಾಹಿತಿ ಬಂದಿರುತ್ತದೆ. ಅದನ್ನು ಫಾಲೋ ಮಾಡಿಕೊಂಡು ಗ್ರಾಮಾಂತರ ಪೊಲೀಸ್ ಠಾಣೆಯವರು ಮತ್ತು ಸ್ಟಾಫ್ ಜೊತೆಗೆ ಗಾಡಿಯನ್ನು ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಗಾಡಿ ಚೇಸ್ ಮಾಡಿಕೊಂಡು ಹೋಗುವಾಗ ಅದನ್ನು ಓವರ್ಟೇಕ್ ಮಾಡುವಾಗ ಗಾಡಿಗೆ ಟಚ್ ಮಾಡಿ ಮತ್ತು ಮುಂದೆ ನಿಲ್ಲಿಸಿದಾಗ ಗಾಡಿಗೆ ಡ್ಯಾಶ್ ಮಾಡಿ ಅವರು ಪರಾರಿಯಾಗಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆರೋಪಿ. ಆ ಸಂದರ್ಭದಲ್ಲಿ ಗಾಡಿನಲ್ಲಿದ್ದ ಸಬ್ ಇನ್ಸ್ಪೆಕ್ಟರು ಫೈರ್ ಮಾಡ್ತಾ ಇದ್ದಾರೆ. ಆರೋಪಿದು ಈಚರ್ ಗಾಡಿನಲ್ಲಿ ಫೈರ್ ಮಾಡಿದ ಮೇಲೆ ಗಾಡಿಯನ್ನು ನಿಲ್ಲಿಸಿ ಅವನನ್ನು ಹಿಡೀಲಿಕ್ಕೆ ಸಬ್ ಇನ್ಸ್ಪೆಕ್ಟರ್ ಮತ್ತು ಸ್ಟಾಫ್ ಪ್ರಯತ್ನ ಮಾಡೋಕ್ಕೆ ಸಂದರ್ಭದಲ್ಲಿ ಆರೋಪಿ ಅವನ ಕೈಯಿಂದ ಒಂದು ನೈಫಿಂದ ತೊಗೊಂಡು ಬಂದು ಇವರು ಮತ್ತೆ ಪೊಲೀಸರಿಗೆ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾನೆ. ಆ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತೊಂದು ಫೈರ್ ಮಾಡಿದ್ದಾರೆ ಬುಲೆಟನ್ನು. ಅದು ಅವನ ಕಾಲಿಗೆ ಹೋಗಿ ಫೈರ್ ಆಗಿದೆ. ಈಗ ಇಂಜೂರ್ ಆಗಿದ್ದವನು ಈಗ ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾನೆ. CT ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಯಾವುದು ಜೀವಕ್ಕೆ ಯಾವುದು ತೊಂದರೆ ಇಲ್ಲ ಎಂದು ಸದ್ಯಕ್ಕೆ ಹೇಳಿದ್ದಾರೆ. ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಮತ್ತು ಅವನ ಜೊತೆ ಇನ್ನೊಂದು ಆರೋಪಿ ಡ್ರೈವರ್ ಪಕ್ಕದಲ್ಲಿ ಇನ್ನೊಂದು ಸೈಡ್ನಲ್ಲಿ ಕೂತಿದ್ದ ಆರೋಪಿ ಅವನು ಪರಾರಿಯಾಗಿರ್ತಾನೆ. ಅವನು ಯಾರಿಂದ ಐಡೆಂಟಿಫೈ ಮಾಡಬೇಕು. ತದನಂತರ ಗಾಡಿಯನ್ನು ಓಪನ್ ಮಾಡಿ ಚೆಕ್ ಮಾಡಿದಾಗ ಅದರಲ್ಲಿ ಒಟ್ಟು 12 ಜಾನುವಾರುಗಳು ಇದ್ದದ್ದು ಕಂಡು ಬಂತು. 7 ಎಮ್ಮೆ, 2 ಕೋಣ, 2 ಹಸು ಮತ್ತು 1 ಕೋರಿ ಇತ್ತು. ಒಟ್ಟು 12 ಜಾನುವಾರು ಇತ್ತು. ಅದನ್ನು ವಶಕ್ಕೆ ಪಡೆದು ಈಗ ಮುಂದೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕೊಲೆ ಯತ್ನ ಕೇಸು ಮತ್ತು ಅಕ್ರಮ ಜಾನುವಾರು ತಗೊಂಡೋಗಿರೋ ಕೇಸನ್ನು ದಾಖಲು ಮಾಡಿ ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು. ತುಳುನಾಡು ಬೆನ್ನಿ ಸಾಗುಲಿದ ಕುಟುಂಬಲಿ ಇತ್ತಲ ದೀಪಾವಳಿಗೆ ಬಲೀಂದ್ರನ್ ಲಿಪ್ಪುನ ಆಚರಣೆ ಮಲ್ತೊಂದುಲ್ಲೇರ. ಬಂಟ್ವಾಳ ತಾಲೂಕು ಪಂಜಿಕಲ್ ಗ್ರಾಮದ ತೌತೆಬಳ್ಳಿ ಸಂಕಪ್ಪ ಮೂಲ್ಯವಕ ಅಣ್ಣೆಮೆ ಗ್ಯಾಲೆನ ಎಲ್ಲಡು ಬಲಿಪಾಡ್ಯಮ್ಮಿ ಆಚರಣೆ ಮಲ್ತೇರ.
ದೀಪಾವಳಿದ 3 ದಿನದ ಪರ್ಬಡು ಬಲಿಪಾಡ್ಯಮದ ಆಚರಣೆ ತುಳುನಾಡದ ಬೆನ್ನಿ ಸಾಗಲಿತ್ತಿನ ಕುಟುಂಬ ಇತ್ತೆಲ ನಡಪೊಂದು ಬೈದಂಡ ಬಲಿ ಚಕ್ರವರ್ತಿ ಬೆನ್ನಿ ಸಾಗಲಿದ ರಾಜ್ಯ ತುಳುನಾಡನ್ನು ಆಳೊಂದಿತ್ತಿನಾಯಿ ಆದಿತ್ತದ ಇತ್ತೆಲ ಬೋಂತೆಲ್ ತಿಂಗೊಲ್ದ ತುಡಾರ ಪರ್ಬಗು 3 ದಿನ ಬತ್ತದ ತುಳುನಾಡು ಎಂಚ ಉಂಡೊಂದು ಪನ್ಪನ ಬಲವಾಯಿನ ನಂಬಿಕೆದಂಚ ಬಲೀಂದ್ರ ಪೂಜೆ ಬಲಿಯೇಂದ್ರನ ಲೆಪ್ಪುನ ಆಚರಣೆ ಒರಿದು ಬೈದಂಡ ಬಂಟ್ವಾಳ ತಾಲೂಕು ಪಂಜಿಕಲ್ಲು ಗ್ರಾಮದ ತೌತೆಬಳ್ಳಿ ಸಂಕಪ್ಪ ಮೂಲ್ಯ ಬೊಕ ಅಣ್ಣೆಮೆಕ್ಕಿ ಅಲ್ಲೆನ ಇಲ್ಲಡು ಬಲಿಪಾಡ್ಯಮಿನ ಆಚರಣೆ ಮಲ್ತೆರ ಕರಿದು ಪೊಯ್ನ ತೌತೆಬಳ್ಳಿ ದುಗ್ಗಣ್ಣ ಮೂಲ್ಯರೆನ ಇಲ್ಲು ಒಂದು ಆದಿತ್ತದು ಕೂಡು ಕುಟುಂಬ ಆದಿತ್ತಂಡ ಆರು ಬದುಕದ ಇತ್ತಿನ ಕಾಲಡು ಬಲಿ ಪಾಡ್ಯಮಿನ ಆಚರಣೆ ಮಲ್ಪನ ಕ್ರಮನು ಇತ್ತೆಲ್ಲ ಒರಿಪ ಒಂದು ಬೈದೆರ ದೀಪಾವಳಿ ಪರ್ಬದ ಪಗ ಕುಟುಂಬದ ಸದಸ್ಯರು ಬತ್ತದು ಒಟ್ಟು ಸೇರ್ಬೇರ ಕಾಂಡೆ ಕೈ ಕಂಜಿಲೆನ ಮೀಪಾದ ಬೈಯಗ ಪೂಜೆ ಮಲ್ತದ ತಿನಿಯರೈಕ ದೋಸೆ ಪಾಡುವೆರ ಐಡ್ದು ಬೊಕ್ಕ ಕುಟುಂಬದ ಮಾತೆರ್ಲ ಕಂಡದ ಕಟ್ಟಪಣಿಟ್ಟು ಸೇರ್ದು ಬಲಕ್ಕಿ ಮರಟು ತಿಬಿಲೆ ಬುಲ್ಪುದೀದು ಬಲಿಯೇಂದ್ರಗ ಪಂಚಕಜ್ಜಾಯ ಬೊಕ್ಕ ಬಚ್ಚರೆ ಬಜ್ಜೆಯಿಂದ ದೀಪನ ಸಂಪ್ರದಾಯ ಉಂಡು ಐಡ್ದು ಬೊಕ್ಕ ಬಲಿಯೇಂದ್ರನ ಲೆಪ್ಪುವೆರು ಬಜಪ್ಪೆ ಕೊಳಂಬ್ಯದ ಬಯಲು ಬುಡ್ಡು ದೀಪಾವಳಿದ ಬಲೀಂದ್ರ ಪೂಜೆ ನಡೆತಂಡು ದೀಪಾವಳಿದ ಅಖೇರಿದ ದಿನ ಊರ್ದ ಮಾತೆರ್ಲ ಬಯಲು ಬುಡ್ಡು ಸೇರ್ದು ಈ ಪೂಜೆ ವರ್ಷಲ ಗಡ್ದಡು ನಡಪುಂಡು ಬಲಿಯೇಂದ್ರೆ ತುಳುನಾಡು ಸತ್ಯಧರ್ಮ ಮೆರೇನ ಚಕ್ರವರ್ತಿ ಆದುಲ್ಲೆ ತುಳು ಸಂಸ್ಕೃತಿಡು ವಿಶೇಷ ಆಚರಣೆ ಆದುಪ್ಪನ ದೀಪಾವಳಿ ಬಲಿಯೇಂದ್ರನ ಈ ನಾಡಿಗೆ ವರ್ಷೋಡರ ಈ ಪುಣ್ಯದ ಮಣ್ಣಗೆ ಎದ್ಕೊನ ಪರ್ಬ ಆದುಂಡು ಬೆನ್ನಿ ಸಾಗುಲಿದಕ್ಲು ಕಂಡುಡ್ಬಕ ಭೂತಾರಾಧನೆಯ ಸಂಸ್ಕೃತಿದ ಮಾತೆರ್ಲ ಸಾನುಲಿಡು ಬಲಿಕ್ಕಿ ಮರ ಪಾಡ್ದು ಐಟ್ ನಿಲಿಕ್ಕೆ ತಿಬಿಲೆ ಪುತ್ತಾದ ಬಲಿಯೇಂದ್ರನ್ ಲಿಪ್ಪುನ ಕಟ್ಟು ಇತ್ತೆಲ್ಲ ನಡತೊಂದುಂಡು ಬಜಪ್ಪೆ ಕೊಳಂಬೆದ ಬೈಲಬೂಡು ವರ್ಷಲ ದೀಪಾವಳಿದ ಅಖೇರಿದ ದಿನ ಬಲೀಂದ್ರ ಪೂಜೆ ಮಲ್ಪುವೆರ ಬೈಲದ ಮಾತಾ ಜನಕುಲು ಈ ದಿನ ಬೈಲು ಬೂಡುಡು ಬತ್ತದ ಸೇರ್ವೆರ ಕ್ರಿಶ್ಚಂದಕುಲು ಸತ ಭೇದ ಇಜ್ಜಂದೆ ಈ ಕಾರ್ಯಕ್ರಮಟು ಪಾಲ್ದಿತ್ತೊನ್ವೆರ ಈ ಸರ್ತಿ ಬುಧಾರ ಬೈಲಬೂಡು ಮನೆತನದ ಅನಿಲ್ ಬಳ್ಳಾಲ್ ದುಂಬಾಳ್ತಿಡ್ ನಡತಿನ ಬಲೀಂದ್ರ ಪೂಜೆಡು ಪಾಕಜನ ಪಾಲ್ದಿತ್ತೊಂಡೆರ ತಿಬಿಲೆ ಬೊಲ್ಪು ಪತ್ತಾದ ಚೀಪೆ ಪಟ್ಟದ ಪಟಾಕಿ ಪಡತದ ದೀಪಾವಳಿದ ಖುಷಿನ ಪಟ್ಟೊಂಡೆರ ಬಾರಿ ಪಿರಾಕದ ಬಬ್ಬುಸ್ವಾಮಿ ದೈವಸ್ಥಾನಲೆಡು ವಂಜಾದುಪ್ಪನ ಕುಡ್ಲದ ಸುಟರ್ಪೇಟೆ ಕೊಡದಬ್ಬು ದೈವಸ್ಥಾನಡು ಬುಧಾರ ಬಲಿ ಪಾಡ್ಯಮಿದ ದಿನ ಗುರಿಕಾರ್ಯರು ಎಸ್ ರಾಘವೇಂದ್ರ ದುಂಬಾಳ್ತಿಡು ಬಲೀಂದ್ರ ಪೂಜೆ ನಡಪಾಯರ ಭಾರೀ ಪರಂಪರೆದ ರೀತಿಡು ಶ್ರದ್ಧೆ ಭಕ್ತಿಡ ಆಚರಣೆ ಮಲ್ತೊಂದುಪ್ಪನ ಬಲೀಂದ್ರ ಪೂಜೆಯನ್ನು ಕುಡ್ಲದ ಸೂಟರ್ಪೇಟೆ ಕೋಡ್ದಬ್ಬು ದೈವಸ್ಥಾನಡು ಬುಧಾರ ಆಚರಣೆ ಮಲ್ತೆರ ಕಬೀದಿ ಕತ್ತಲಿನ ಮಾಜಾದು ಬುಲ್ಪು ಕುರ್ಪನ ದೀಪಾವಳಿ ಪರ್ಬದ ಬಲಿಪಾಡ್ಯಮಿ ದಿನ ವಿಶೇಷ ಮಹತ್ವ ಪಡೆಯಿನ ದಿನ ಜನಕ್ಲೆ ಗೆಡ್ಡೆಪ್ಪು ಬೇಕುನ ರಾಜೆ ಅದು ದಾನೇಶ್ವರೆಂದು ಪುದರ್ಪುಯಿನ ಬಲೀಂದ್ರನ ಪೂಜೆನ ದೈವಸ್ಥಾನಲೆಡು ದೀಪಾವಳಿ ದಪ್ಪಗ ಆಚರಣೆ ಮಲ್ತೊಂದುಲ್ಲೇರ ಬಾರಿ ಪಿರಾಕದ ಬಬ್ಬುಸ್ವಾಮಿ ಕ್ಷೇತ್ರಲೆಡು ವಂಜಾದುಪ್ಪನ ಕುಡ್ಲದ ವೆಲೆನ್ಸಿಯಾ ಸೂಟರ್ಪೇಟೆ ಕೊಡದಬ್ಬು ದೈವಸ್ಥಾನಡು ಗ್ರಾಮದಕ್ಲು ಮಾತ ಸೇಡ್ದು ಬಲೀಂದ್ರ ಪೂಜೆ ನಿಶಿಷ್ಟ ರೀತಿಡು ಕರಿತೆರ ಬಲಿಕ್ಕಿ ಮರಕ ತಿಬಿಲೆ ಬುಲ್ಪುಡು ಸಿಂಗಾರ ಮಲ್ತದು ಬಲಿಯೇಂದ್ರನ ಲೆತ್ತೆರ ಕೋಡ್ದಬ್ಬು ದೈವಸ್ಥಾನದ ಎಸ್ ರಾಘವೇಂದ್ರ ಗುರಿಕಾರ್ಯನ ದುಂಬಾಳ್ತಿಡು ಪ್ರಧಾನ ತಂಬಿಲಕರಿಪುನ ಎಸ್ ಗಣೇಶ ಬಲೀಂದ್ರ ಪೂಜೆದ ವಿಧಿ ವಿಧಾನಲೆನು ನಡಪಾದು ಕುರಿಯರ ದೈವಸ್ಥಾನದ ಮರ್ಯಾದೆ ಸಲಹೆಗಾರರು ಕೆ ಪಾಂಡುರಂಗ ಪ್ರಧಾನ ಕಾರ್ಯಂತರ ಜಗದೀಶ್ ಚಂದ್ರ ಅಂಚನ್ ಸೂಟರ್ಪೇಟೆ ಪಣವದ ಗುರುಕಾರ್ಯರು ಎಸ್ ನವೀನ್ ಬೊಕ್ಕ ಎಸ್ ಮೋಹನ್ ಎಸ್ ಜನಾರ್ದನ ಬಿ ಗಣೇಶ್ ಎಸ್ ಸುರೇಶ್ ಎಸ್ ಉಪೇಂದ್ರ ಎಸ್ ಪ್ರವೀಣ್ ರಂಜಿತ್ ಉಮಾಪ್ರಸಾದ್ ಸುನಿಲ್ ರಾಜ್ ಪದಕಣ್ಣಯ್ಯ ಕಿರಣ್ ರಾಜ್ ಪದಕಣ್ಣಯ್ಯ ಅಪ್ಪಿಎಸ್ ಸುದೇಶ್ ಕುಮಾರ್ ತಿಲಕ್ ರಾಜ್ ರಾಹುಲ್ ಎಸ್ ಕಿಶೋರ್ ರಕ್ಷಿತ್ ಇಂದಿರಾ ಮೋಹನ್ ದಾಸ್ ಪ್ರಶಾಂತ್ PS ಪ್ರವೀಣ PS ಸೂರಜ್ ಸಾಗರ್ ರೋಹಿತ್ ಇಂಚ ಪದಾಧಿಕಾರಿಗಳು ಕ್ಷೇತ್ರದ ಭಕ್ತರು ಈ ಪೊರ್ತಡಿದ್ದರು ಆ ಊರ ಬಲಿಕನಲ ಈ ಊರ ಬಲಿಕನಲ ಅರಕದ ಒಟ್ಟವಾಡ ಮಯನದ ಮೋಟು ಜಲ್ಲಡು ಕೊಟ್ಟೂಗು ಗೊಂಡೆಕು ಸುಗುದು ಕೊಟ್ಟುಗಟ್ಟು ಕೊಡಿ ಬದಿಲದು ಕೊನೆರ ಬಲಬಲೀಂದ್ರ
ಕುಡ್ಲದ ಮೈದಾನ ಮಾರ್ಗದ ರಾವ್ ಸರ್ಕಲ್ ಕೈತಲುಪ್ಪುನ ನ್ಯಾಚುರಲ್ ಮೆಡಿಕಲ್ಡ್ ಧನಲಕ್ಷ್ಮಿ ಪೂಜೆ ನಡಪಾದೆರ ಸಂಸ್ಥೆದ ಯಜಮಾನಿರು ಸ್ವಾತಿ ಗಣೇಶ್ ಗಂಡನ ಬಿಡದಿ ಪೂಜೆ ಮಾಡ್ತಾರ. ಕುಡ್ಲದ ನೆಹರು ಮೈದಾನ ಮಾರ್ಗದ ರಾವ್ ಸರ್ಕಲ್ ಕೈತಲುಪ್ಪುನ ನ್ಯಾಚುರಲ್ ಮೆಡಿಕಲ್ ಸಂಸ್ಥೆಡ್ ಶ್ರೀ ಧನಲಕ್ಷ್ಮಿ ಪೂಜೆನ ಸಂಭ್ರಮಡು ಕರೀತಾರ. ಸಂಸ್ಥೆದ ಯಜಮಾನಿರು ಸ್ವಾತಿ ಗಣೇಶ್ ಗಂಡನ ಬಿಡದಿ ದೇವಿರಿಗೆ ಪೂಜೆ ಬಂತದ ಪ್ರಸಾದ ಕುರಿಯರ ಬಿನ್ನೆರ ಬಕ ಗಿರಾಕಿಲು ಈ ಪೊರ್ತುಡು ಬತ್ತದ ಎಟೆಪು ಬೈಕ್ಯರ. ಸಂಸ್ಥೆಡ್ ಕೆಲಸ ಮಲ್ಪನಕ್ಲು ಯಜಮಾನಿಯರ್ನ ಇಲ್ಲಲ್ದಕ್ಲು ಬಂದುಲು ಈ ಪೊರ್ತುಡಿಕ್ತಾರ. ನ್ಯಾಚುರಲ್ ಮೆಡಿಕಲ್ ದಿನಾತ 24 ಗಂಟೆಲ ಬುಡಂದೆ ಸಾರ್ವಜನಿಕರನ್ನ ಸೇವಿಡುಪ್ಪುನ ಸಂಸ್ಥೆ ಆದಿತ್ತದು ಹೋಮ್ ಡೆಲಿವರಿ ಸೌಕರ್ಯನ ಮುಲ್ಪ ಒದಕ ಒಂದುಲ್ಲೆರ. सर्वोपद्रवनिवारिण्यै नमः नवदुर्गायै नमः महादेव महालक्ष्मी अपादारण्यके गोविन्दानि गोविन्द यानि कानि पापानि जन्मान्तरं ಪುತ್ತೂರದ ಸೆಂಟ್ ಫಿಲೋಮಿನಾ ಕಾಲೇಜ್ ಮೈದಾನಡು ಅಕ್ಟೋಬರ್ 26 ಗಾಣಿಗ ಪ್ರೀಮಿಯರ್ ಲೀಗ್ GPL 2025 ಪಂಥ ಅಟ್ಟಣೆ ಮಾಲ್ದನಂದ ದಕ್ಷಿಣ ಕನ್ನಡ ಗಾಣಿಗ ಸಮಾಜ ಸೇವಾ ಸಂಘದ ಗುರ್ಕಾರ್ಯರ ಕೇರಾಮ ಮುಗ್ರೋಡಿ ಪಂತೆರ. ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮಾಜ ಸೇವಾ ಸಂಘದ ಗುರ್ಕಾರ್ಯರ ಕೇರಾಮ ಮುಗ್ರೋಡಿ ಸುದ್ದಿಗುಟ್ಟಡು ಪಾತ್ರದ ಪೆರ್ನೆ ಮುಚ್ಚಿಲೋಟು ಭಗವತಿ ಕ್ಷೇತ್ರಕ್ಕೆ ಸೇರ್ನ ಗಾಣಿಗ ಯುವ ಸಮುದಾಯನು ಒಟ್ಟು ಸೇರವನ ಉದ್ದೇಶಡು ಪುತ್ತೂರದ ಸೆಂಟ್ ಫಿಲೋಮಿನಾ ಕಾಲೇಜ್ ಮೈದಾನಡು ಅಕ್ಟೋಬರ್ 26 ಗಾಣಿಗ ಪ್ರೀಮಿಯರ್ ಲೀಗ್ GPL 2025 ಪಂಥ ಆಟಣೆ ಮಲ್ದಂಡ ಕಾರ್ಯಕ್ರಮಟು ವ್ಯವಹಾರ ಪ್ರದರ್ಶನ ಬಕ ವಿಜ್ಞಾನ ಮಾದರಿ ತಯಾರು ಮಲ್ಪನ ಪಂಥಲ ನಡಪರೆಂಡು ಪಂಡ್ಯರ ಎನ್ಮ ಕೂಟದಕ್ಲ ನಿಘಂಟದ ಓವರ್ಲೆನ ಓವರ್ ಆರ್ಮ್ ಲೀಗ್ ಪಂಥ ನಡಪರೈತದ ಕಾಂಡೆ 5 ಗಂಟೆಗೆ ಪಂಥಗೂ ಚಾಲನೆ ಕೊರ್ಪುಂಡು ಗಾಣಿಗ ಸಮುದಾಯದ ಉದ್ಯಮಿಲೆಗ ಅಕ್ಲೆನ ವ್ಯವಹಾರ ಪ್ರಚಾರ ಮಲ್ಪನ ದಿಟ್ಟೆಡು ವ್ಯವಹಾರ ಪ್ರದರ್ಶನ ಕೌಂಟರ್ ಒದಗಾದು ಕೊರ್ಪುಂಡು ಸಮುದಾಯದ ಬರವು ಕಲ್ಪನಕ್ಲ ಬಿಸ್ಸಾರ್ದಿಗೆನ ಗುರ್ತ ಮಲ್ಪನ ಲೆಕ್ಕೊಡು ವಿಜ್ಞಾನ ಮಾದರಿ ತಯಾರ್ದ ಪಂಥ ಅದಿ ಒಂದುಂಡು ಕಾಂಡೆ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಉದಿಪನ ಮಲ್ಪೆರಂದು ರಾಮ ಮುಗ್ರಡಿ ಪಂಡ್ಯರ. ಅದರ ಎಲ್ಲ ವ್ಯಾಪ್ತಿಯ ಸಮಾಜದ ಬಂಧುಗಳನ್ನು ಸೇರಿಸಿ ಒಂದು ದೊಡ್ಡ ಮಟ್ಟದ ಸಮಾಜಮುಖಿ ಕಾರ್ಯಕ್ರಮದೊಟ್ಟಿಗೆ ಯುವಕರಿಗೆ ಒಂದು ಕ್ರೀಡಾ ಪ್ರೋತ್ಸಾಹವನ್ನು ಕೊಡುವ ಉದ್ದೇಶದಿಂದ ನಮ್ಮ ಸೈಂಟ್ ಫಿಲೋಮಿನಾ ಕಾಲೇಜಿನ ಗ್ರೌಂಡಲ್ಲಿ GPL ಅಂತ ಹೇಳುವಂಥ ಗಾಣಿಗ ಪ್ರೀಮಿಯರ್ ಲೀಗ್ ಅಂತ ಹೇಳುವಂಥ ನಿಗದಿತ ಓವರಿನ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ನಮ್ಮ ದಕ್ಷಿಣ ಜಿಲ್ಲೆಯ ಸಂಸದರಾದಂಥ ಬ್ರಿಜೇಶ್ ಚೌಟರು ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅದಕ್ಕಿಂತಲೂ ಮೊದಲು ಪೂರ್ವಾಹ್ನ 6:30ಕ್ಕೆ ನಮ್ಮ ಕ್ರೀಡಾಕೂಟ ಆರಂಭವಾಗ್ತದೆ. ಅದಕ್ಕೆ ಅದರ ಚಾಲನೆಯನ್ನು ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರಾದಂಥ ಶಂಕರ ಮುಕ್ರಂಪಾಡಿ ಇವರು ನೆರವೇರಿಸಲಿದ್ದಾರೆ. ನಂತರದ ಕಾರ್ಯಕ್ರಮದಲ್ಲಿ
ನಾವು ಒಂದು ನಮ್ಮ ಸಮಾಜದ ಹಲವಾರು ಯುವ ಉದ್ಯಮಿಗಳಿಗೆ ಒಂದು ಬಿಸ್ನೆಸ್ ಎಕ್ಸ್ಪೋ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಇತ್ತೆ ಒಂಜಿ ಪ್ರಕಟಣೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ ಇಸೇಸ ಕಾರ್ಯಪಡೆ ಕುಡ್ಲದ ಒಟ್ಟು ಸಿರಿಗೆಡ್ ಇಸೇಸ ಕಾರ್ಯಪಡೆತ ಕೆಲಸದಕ್ಲಿಗಾದ 20 ದಿನದ ತುಳು ಭಾಷೆ ಕಲ್ಪನ ಬೊಕ ಸಂಸ್ಕೃತಿ ಪೊಲಬ್ ಕೊರ್ಪುನ ಕಾರ್ಯಾಗಾರ ಅಕ್ಟೋಬರ್ 24 ಶುಕ್ರವಾರ ಬಯ್ಯ 4 ಗಂಟೆಗೂ ಕುಡ್ಲದ ಪೊಲೀಸ್ ಕಮಿಷನರ್ ಆಫೀಸ್ ಸಭಾಂಗಣೋಡು ಉದಿಪನ ಆಪ್ನೊಂದು ಅಕಾಡೆಮಿದ ಪ್ರಕಟಣೆಡು ತೆರಿಪಾದಿರು. ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸಲ್ಮೇಲು.